ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸ್ಥಳೀಯರು ಮಾತಾಡ್ತಾರೆ. ನಮ್ಮ ಜೊತೆಗೆ ಗೌಡಿನವರಿದ್ದಾರೆ, ಸ್ಥಳೀಯರಾಗಿರುವಂಥ ಗೌಡಿನವರು. ನಮಸ್ಕಾರ ಗೌಡಿನವರೇ. ನಮಸ್ಕಾರ ಸರ್. ಏನೋ ಸೇತುವೆ ಇವತ್ತಿನಿಂದ ನಿಮಗೆ ಬಿಟ್ಟು ಕೊಡ್ತಾರಂತೆ? ತುಂಬಾ ಧನ್ಯವಾದಗಳು ತಮಗೆ. ಹೌದು, ಯಾಕಂದ್ರೆ ನಿಮ್ಮ ಪ್ರಯತ್ನದಿಂದ ನಾನು ಹೇಳ್ತೇನೆ, ಜಿಲ್ಲಾಡಳಿತ ಪ್ರಯತ್ನ ತುಂಬಾ ಮಾಡಿದೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೂ ಕೂಡ ನಮ್ಮ V4 ನ್ಯೂಸ್ ಅದು ನಮ್ದು. ಖಂಡಿತ ನಾವು ಕೂಡ V4 ನನ್ನು ಆಪರೇಟರ್ ಆಗಿರೋದ್ರಿಂದ ನಮ್ದದು. ನಮ್ಮ V4 ಚಾನಲ್ ಅಲ್ಲಿ ಈ ಡಿಬೇಟ್ ಮತ್ತೆ ಈ ನ್ಯೂಸ್ ಬಂದ ನಂತರ ಅಲ್ಲಿ ಕೆಲಸ ಸ್ಟಾರ್ಟ್ ಆಯ್ತು. ಇದು ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಯಾವ ನ್ಯೂಸ್ ಚಾನಲ್ಗೆ ಕೂಡ ಇದನ್ನು ಅಷ್ಟು ಫೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಚಾನಲ್ ಅಲ್ಲಿ ಮತ್ತೆ ನಮ್ಮ ಚಾನಲ್ ಅಲ್ಲಿ ಇದೊಂದು ವಿಷಯ ಬಂದ ನಂತರ ಲಕ್ಷ್ಮಣ್ ಕುಂದರ್ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಹೃದಯದ ಸ್ವಾಗತ ಕೊಡ್ತೇನೆ. ಈಗ ಇವತ್ತಿನಿಂದ ನಿಮ್ಮ ಏನೋ ವಾಹನಗಳು ಓಡಾಡಬಹುದು. ಹೌದು, ಈಗ ತುಂಬಾ ಕಷ್ಟಪಟ್ರಿ ಅಲ್ವಾ ಸ್ಥಳೀಯರು? ಹೌದು ಸರ್, ತುಂಬಾ ಅಲ್ಲ ಸರ್, ಒಂದು ವಿಷಯ ಕಷ್ಟಪಟ್ಟೆವು ಸರಿ, ಆದ್ರೆ ತಮ್ಮಿಂದ ಒಂದು ತುಂಬಾ ದೊಡ್ಡ ಕೆಲಸ ಆಗಿದೆ. ಅದು ಕೂಡ ನಮ್ಮ ಸಿಟಿ ಬಸ್ ಮಾಲಕರ ಸಂಘದಿಂದ ಒಂದು ಕೆಲಸ ಆಗಿದೆ. ಏನಂದ್ರೆ ನಮ್ಮ ಒಂದು ಸಿಫಾಲಿ ಬಸ್ ನ ದನಿ ಅವರು ಚಂದ್ರಣ್ಣ ಅಂತ ಇದ್ದಾರೆ, ಚಂದ್ರಣ್ಣ ಅವರು ನಮ್ಮ ಈ ಸ್ಥಳೀಯ ನಮ್ಮ ಮರವೂರು ಬಸ್ಟೇ ಮ್ಯಾಂಗ್ಳೂರು ಹೋಗುವ ಸಿಟಿ ಬಸ್ ಸರ್ವಿಸ್ ಬಸ್ ಅಲ್ಲ, ಸಿಟಿ ಬಸ್ ಒಂದು ನಮ್ಮ ಇವರು ಪುತ್ರಣ್ಣವರಿದ್ದಾರೆ, ಅವರಿಗೆ ಎಲ್ಲ ಪ್ರೆಷರ್ ಹಾಕಿ ಬಸ್ಪೆಯಿಂದ ಒಂದು ಮರವೂರು ತನಕ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ರಲ್ಲ ಸರ್, ಅದು ತುಂಬಾ ಹ್ಯಾಟ್ಸ್ ಆಫ್. ನಾನು ಸ್ಪೆಷಲಿ ಸಿಫಾಲಿ ಬಸ್ ನ ದನಿ ಅವರಿಗೆ ಒಂದು ತುಂಬಾ ಹೃದಯದ ಸ್ವಾಗತ ಹೇಳ್ತೇನೆ, ಮತ್ತೆ ನಮ್ಮ ದಿಲ್ರಾಜ್ ಆಳ್ವಾನ್ ಅವರಿಗೆ. ಯಾಕೆಂದ್ರೆ ಗವರ್ಮೆಂಟ್ ಬಸ್ ಎರಡಿತ್ತು, ಆದ್ರೂ ಕೂಡ ಗವರ್ಮೆಂಟ್ ಬಸ್ ಅವರಿಗೆ ಒಂದು ಪ್ರಯತ್ನ ಮಾಡಬಹುದಿತ್ತು ಜನರ ಸಮಸ್ಯೆಗಳಿಗೆ. ಯಾಕಂದ್ರೆ ಒಂದು ತಿಂಗಳ ತನಕ ಅವರು ಒಂದು 25 ದಿವಸ ತನಕ ಅವರು ಪ್ರಯತ್ನ ಪಡ್ಲಿಲ್ಲ. ಖಂಡಿತ ಗೋಡಿನವರೇ ಕಳೆದ ತಿಂಗಳು ನೀವು ಮಾತನಾಡುವಾಗ ಇದೇ ವಿಚಾರವನ್ನು ಹೇಳಿದ್ರಿ. ನೀವು V4 ಅವತ್ತು ಕೂಡ ಇದೇ ರೀತಿ ನಿಮ್ಮ ಪರವಾಗಿ ಧ್ವನಿ ಎತ್ತಿತ್ತು. ಅವಾಗ ನೀವು ಹೇಳಿದ್ರಿ ನಮಗೆ ಒಂದು ಕಟ್ ರೂಟ್ ಬಸ್ ವ್ಯವಸ್ಥೆ ಮಾಡಬೇಕು, ಮರವೂರಿನಿಂದ ಬಜ್ಪೆ ತನಕ ಜಿಲ್ಲಾಡಳಿತ ಮಾಡ್ಲಿ ಅಂತ. ಎಸ್, ನೀವು ಹೇಳೋ ಪ್ರಕಾರ ಜಿಲ್ಲಾಡಳಿತ ಮಾಡ್ಲಿಲ್ಲ, ಆದರೆ ಖಾಸಗಿ ಸಿಟಿ ಬಸ್ ನವರು ವ್ಯವಸ್ಥೆ ಮಾಡಿದ್ರು ಅಲ್ವಾ? ತುಂಬಾ ಪ್ರಯೋಜನ ಆಯ್ತು ಅದರಿಂದಾಗಿ ನಿಮ್ಗೆ? ತುಂಬಾ ಅಂದ್ರೆ ಅಷ್ಟು ಪ್ರಯೋಜನ. ಅದು ಬಸ್ನವರಿಗೆ, ಅದೊಂದು ನಮ್ಮ ಜನರಿಗೆ, ಬಸ್ನವರಿಗೆ ಜನರಿಗೆ ಆಯ್ತು. ನಾನು ತುಂಬಾ ಕೆಲವು ನನಗೆ ಬಸ್ ಆ ಟೈಮಲ್ಲಿ ನಂಗೆ ಇರ್ಲಿಲ್ಲ, ಇಲ್ಲದ್ರೆ ನಂಗೆ ಮೊದಲು ಬಸ್ ಇತ್ತು ನನ್ನಲ್ಲಿ, ನಾನು ಹಾಕ್ಬೇಕಂತ ನನಗೆ ತುಂಬಾ ಜನರಲ್ಲಿ ಮಾತಾಡಿದೆ. ಆದ್ರೆ ಒಂದು ಬಸ್, ಒಂದು ನಮ್ಮ ಸಿಟಿ ಬಸ್ ಮಾಲಕರ ಸಂಘದಿಂದ ಒಂದು ಪ್ರಯತ್ನ ಪಟ್ಟು ಒಂದು ಬಸ್ ಹಾಕಿದ್ರಿಂದ ತುಂಬಾ ಜನರಿಗೆ ಸಹಾಯ ಆಯ್ತು. ಇದು ಗೌಡಿನವ್ರೆ. ಹೌದು ಸರ್. ಈಗ ಮಳೆಯೆಲ್ಲ ಮುಗಿದ ನಂತರ ಮತ್ತೆ ಇದೇ ಮರವೂರು ಸೇತುವೆ ಅಡಿಯಿಂದಲೇ ಮರಳು ತೆಗಿಲಿಕ್ಕೆ ಆರಂಭಿಸಿದರೆ ಏನ್ ಮಾಡೋದು? ಅಲ್ಲ, ನಾನು ಮರಳು ತೆಗೆಯುವ ವಿಷಯ, ಯಾಕೆಂದ್ರೆ ಈ ಮರಳಿನ ವಿಷಯ ನಾನು ಬರುದಿಲ್ಲ. ಯಾಕೆಂದ್ರೆ ಸರ್, ಮರಳು ಮುಂಚೆ ತೆಗೀತಿದ್ರು, ಆಗ ಮುಂಚೆ ತೆಗೆಯುವಾಗ ಯಾವತ್ತೂ ಕೂಡ ಈ ಸಮಸ್ಯೆ ನಮ್ಗೆ ಬರ್ಲಿಲ್ಲ. ಯಾಕೆಂದ್ರೆ ನಾನು ಫ್ಯಾಕ್ಟ್ ಆಗಿ ನಾನು ಇಲ್ಲಿ ಈಗ ನಾನು 25 ವರ್ಷದಿಂದ ನಾನು ವಾಸಿಸ್ತಿದ್ದೇನೆ. ನಾನು ಮರಳಿಗೆ ಅಂತ ಯಾಕೆಂದ್ರೆ ಮರಳು ತೆಗೆಯುವಾಗ ನಮಗೆ ಈ ಸಮಸ್ಯೆ ಬರಲಿಲ್ಲ. ಈಗ ಮರಳು ತೆಗೆಯುವುದು ಸ್ಟಾಪ್ ಆಗಿದೆ. ಈಗ 10 ವರ್ಷದಿಂದ ಮರಳು ತೆಗಿತಾ ಇಲ್ಲ ಅಲ್ಲಿ. ಮತ್ತೆ ರಾತ್ರಿ ತೆಗಿತಾರ ನಮ್ಗೆ ಅದು ಗೊತ್ತಿಲ್ಲ. 3 ಗಂಟೆ ರಾತ್ರಿ ತೆಗಿತಾ ಇರುವ ಬಗ್ಗೆ ದೂರುಗಳಿತ್ತು, ದೂರುಗಳನ್ನು ಕೊಡಲಾಗಿತ್ತು ಜಿಲ್ಲಾಡಳಿತಕ್ಕೆ. ಸೇತುವೆ ಕುಸಿದ ಬಳಿಕ ಮರುದಿವಸ ನಮ್ಮ ವಾಹಿನಿಯಲ್ಲೇ ದೂರು ಕೊಟ್ಟವರು ಮಾತನಾಡಿದ್ರು. ದೂರು ಕೊಟ್ಟವರು ನೀವು ಯಾವ ರೀತಿಯಾಗಿ ಗ್ರಾಮಸ್ಥರ ಕಷ್ಟದ ಬಗ್ಗೆ ಮಾತಾಡಿದ್ರೋ ಅದೇ ರೀತಿಯಾಗಿ ಶಶಿಧರ ಶೆಟ್ಟಿ ಅವರು, ದಿನೇಶ್ ಹೊಳ್ಳ ಅವರು, ದೂರು ಕೊಟ್ಟವರು ಅವರು ಮಾತಾಡಿದ್ರು. ಎಸ್, ನಾವು ದೂರು ಕೊಟ್ಟಿದ್ದೆವು ಮತ್ತು ಖಂಡಿತವಾಗಿ 100% ಈ ಸೇತುವೆ ಕುಸಿಯುತ್ತೆ ಅನ್ನುವುದನ್ನೇ ಉಲ್ಲೇಖ ಮಾಡಿ ಬರೆದು ಕೊಟ್ಟಿದ್ದೆವು ಅಂತ. ಸೊ ಈಗ ಸ್ಥಳೀಯರು ಕೂಡ ಸ್ವಲ್ಪ ಈ ರೀತಿಯ ಪರಿಸರದ ಮೇಲೆ ಮಿತಿಮೀರಿದ ಯಾಕಂತ ಹೇಳಿದ್ರೆ ನಾವು ಇಷ್ಟೇ ಏನೋ ಮರಳೋ ಇನ್ನೊಂದೋ ಮಣ್ಣೋ ಅದಿರೋ ಲೆಕ್ಕಕ್ಕಿಂತ ಜಾಸ್ತಿ ತೆಗೆದರೆ ಒಂದಲ್ಲ ಒಂದು ದಿವಸ ಈ ರೀತಿಯ ಅನಾಹುತಗಳು ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೇವೆ ಅಲ್ವಾ ಗೌಡಿನವರೇ? ಎಲ್ಲದಕ್ಕೂ ಒಂದು ಮಿತಿ ಬೇಕಲ್ವಾ ಎಲ್ಲದಕ್ಕೂ. ಹಾಗಾಗಿ ಜನರು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಅವರವರ ಊರಿನ ಬಗ್ಗೆ ಸ್ವಲ್ಪ ಕಾಳಜಿ.
ಕಾಳಜಿ ಇರ್ಬೇಕು ನಿಜವಾಗಿ. ಮತ್ತೆ ಇನ್ನೊಂದು ಈಗ ಹೇಳ್ತೇನೆ ಸರ್, ನೀವು ಏನು ಬಸ್ ಹಾಕಿಸುವ ಬಗ್ಗೆ ಏನು ಕಾಳಜಿ ತೋರಿಸಿದರೋ ಅದು ಖಂಡಿತ ಗ್ರೇಟ್ ಅದು. ಯಾಕಂತ ಹೇಳಿದ್ರೆ ಜಿಲ್ಲಾಡಳಿತ ಸೇತುವೆ ಕುಸಿದು ಬಿತ್ತು, ಸೇತುವೆಗೆ ಆಮೇಲೆ ಎರಡು ಆಚೆ ಮತ್ತು ಈಚೆ ಭಾಗದಿಂದ ಏನು ಅಡ್ಡ ದಾರಗಳನ್ನು ಅಡ್ಡ ಹಗ್ಗಗಳನ್ನು ಕಟ್ಟಿ ಬಂದಂತ ಬೋರ್ಡ್ ಹಾಕಿ ಸುಮ್ಮನೆ ಕೂತ್ಕೊಂಡಿತ್ತು. ನೀವು ನಮಗೆ ಸೇತುವೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಏನು ಮರವೂರಿನಿಂದ ಬಜಿಪೆ ತನಕ ಹೋಗ್ಲಿಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ರಿ ನೀವು. ಆ ರೀತಿಯಾಗಿ ಏನು ಜನರ ಪರವಾಗಿ ನೀವು ಮಾತಾಡಿದ್ರಲ್ಲ, ಅದೇ ರೀತಿಯಾಗಿ ಒಟ್ಟಾಗಿ ಜನರು ಕೂಡ ಯಾವತ್ತೂ ಕೂಡ ಅವರವರ ಊರನ್ನು ಯಾರು ಕಾಪಾಡಬೇಕು ಗಾಡಿನವರೇ ಅಲ್ವಾ? ಎಲ್ಲರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ ಮಾಡಬಹುದು ಬೇರೆ, ಆದ್ರೆ ವ್ಯವಸ್ಥೆ ಇಲ್ಲ ಅಲ್ಲಿ ಬೇರೆ ರೋಡ್ ಮಾಡ್ಲಿಕ್ಕೆ ಕೂಡ. ಈಗ ನೋಡಿ ಸರ್, ಇನ್ನೊಂದು ಬ್ರಿಡ್ಜ್ ಆಗ್ತದೆ, ಇದೆ ಹೊಸತ್ತು ಬ್ರಿಡ್ಜ್ ಅನ್ನು ಅವರು ಕಟ್ಲಿಕ್ಕೆ ಈಗ ಹೊಸತ್ತು ಟ್ರೈ ಮಾಡ್ತಾ ಇದ್ದಾರೆ. ಈಗ ಆಗಬಹುದು, ಅದು ಯಾವತ್ತು 1 ವರ್ಷ ಕೂಡ ಹೋಗ್ಬಹುದು, ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತು ನಾಳೆ ಬೇಕಂತ ಆಗ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೇನೆ, ಈ ಪಿಲ್ಲರ್ ಈಗ ಏನು ಈಗ ಡ್ಯಾಮೇಜ್ ಆಗಿತ್ತು, ಈಗ ಅದು ರಿಪೇರಿ ಆಯ್ತು, ಅದರ ಅದು ಪಿಲ್ಲರ್ ಉಂಟಲ್ಲ ಸರ್, ಅದು ಅದಕ್ಕೆ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆ ಎಲ್ಲಾ ಪಿಲ್ಲರ್ ಕೂಡ ಒಂದು ಸ್ಟ್ರಾಂಗ್ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಅಂತ ನಂಗೆ ಕಾಣ್ತದೆ. ನೀವು ಹೇಳುವಂತದ್ದು ಒಂದು ಸೊಲ್ಯೂಷನ್ ಆಗ್ಬಹುದು. ಒಂದು ಯಾಕಂದ್ರೆ ಒಂದು ಆಗುವಾಗ ಒಂದು ಹೋಗ್ಬಾರ್ದು. ಎಲ್ಲ ಒಂದು ಟೂ ವೇ ಆಗುವಾಗ ಅದು ಕೂಡ ಬ್ರಿಡ್ಜ್ ನಮ್ಗೆ ಅಗತ್ಯ. ಯಾಕಂದ್ರೆ ನಾವು ಆ ಬ್ರಿಡ್ಜ್ ಅಲ್ಲಿ ಅಪ್ ಅಂಡ್ ಡೌನ್ ದಿವಸಕ್ಕೆ ನಾವು ರನ್ ಮಾಡ್ಬೋದಲ್ಲ ಸರ್. ಒಂದು ಹೊಸತಾಯ್ತಂತ ಇನ್ನೊಂದನ್ನು ನಾವು ಕೆಡವುದಲ್ಲ. ಖಂಡಿತ ನೀವು ಹೇಳುವಂತದ್ದು ಬ್ರಿಡ್ಜಿನ ಈ ತರ ಎಲ್ಲಾ ಪಿಲ್ಲರ್ಗಳನ್ನು ಕೂಡ ಭದ್ರಪಡಿಸುವಂತ ಕೆಲಸಗಳು ಆಗಲಿ ಅಂತ. ಓಕೆ. ಈಗ ಬಟ್ಟು ಏನು ಸುಮಾರು 1.5 ತಿಂಗಳು ಏನು ನೀವು ಕಾಯ್ತಾ ಇದ್ದೀರಿ, ಆದಷ್ಟು ಬೇಗ ಈ ಒಂದು ಸೇತುವೆ, ಈ ಒಂದು ಬ್ರಿಡ್ಜ್ ಸುಗಮ ಸಂಚಾರಕ್ಕೆ ಮತ್ತೆ ಲಭಿಸಲಿ ಅಂತ. ಈಗ ಇವತ್ತಿನಿಂದ ಏನು ಬಸ್ಸುಗಳನ್ನು ಓಡಾಟ ಮಾಡ್ತಾರಾ ಅಥವಾ ಬಸ್ಸಿನ ಓಡಾಟ ಬಗ್ಗೆ ನಂಗೆ ಗೊತ್ತಿಲ್ಲ. ದೊಡ್ಡ ವೆಹಿಕಲ್ ಆದ್ರೂ ಕೂಡ ಈಗ 2 ವೀಲರ್ ಮತ್ತೆ 4 ವೀಲರ್ಗೆ ಆಟೋ ರಿಕ್ಷಾಕ್ಕೆ ಎಲ್ಲ ಈಗ ತುಂಬಾ ಒಳ್ಳೆ ಆಯ್ತು. ಯಾಕಂದ್ರೆ ಸ್ಪೆಷಲಿ ಈ ಯಾರು ಹುಷಾರಿಲ್ಲದಿದ್ರೆ ಒಂದು ಇಮಿಡಿಯೇಟ್ ಆಗಿ ಒಂದು ರನ್ ಮಾಡು. ಈಗ ಬಸ್ ಇಂಥ ಪರಿಸ್ಥಿತಿಯಲ್ಲಿದ್ರು ಕೂಡ ಒಂದು ಇನ್ನೊಂದು ಸ್ವಲ್ಪ ಒಂದು 15 ದಿವಸ ತೆಗೆದ್ರೆ ಕೂಡ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಒಂದು ಬಸ್ ಉಂಟಂತ ಆಯ್ತು, ಅಲ್ಲಿ ಶಾರ್ಟ್ ಕಟ್ ಬಸ್ ಉಂಟಂತ ಆಯ್ತು. ಅಷ್ಟು ಮೊದಲಿಗಿಂತ ಸಮಸ್ಯೆ ಬರ್ಲಿಕ್ಕಿಲ್ಲ. ಸ್ವಲ್ಪ ಒಂದು 90% ಒಂದು ಮನಸ್ಸಿಗೆ ತೃಪ್ತಿ ಆಯ್ತು. ಹೌದು. ಮತ್ತೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್, ಸ್ಪೆಷಲಿ V4 ಮೀಡಿಯಾದವರಿಗೆ, ಲಕ್ಷ್ಮಣ್ ಕುಂದರಿಗೆ, ಸಿಬ್ಬಂದಿ ವರ್ಗದವರು ಮತ್ತೆ ತಮ್ಗೆ, ಯಾಕೆಂದ್ರೆ ನಿಮ್ಮ ಒಂದು ಪ್ರಯತ್ನದಿಂದ ಜಿಲ್ಲಾಡಳಿತಕ್ಕೆ ನೀವು ಕಣ್ಣು ತೆರೆಯುವ ಕೆಲಸ ಮಾಡಿದ್ದೀರಿ. ಆಗಿರುವ ನಮ್ಮ ಊರಿನ ಎಲ್ಲ ಸದಸ್ಯರ ಪರವಾಗಿ ನಮಗೆ ತುಂಬ ಹೃದಯದ ಸ್ವಾಗತ ಸರ್. ಹೌದು, ನೀವು ಮಾತಾಡಿದ್ರೆ ನಾವು ಹಾಕಿದೆವು, ನೀವು ಕೂಡ ಮಾತಾಡೋದು ಸುಮ್ಮನೆ ಕುತ್ಕೊಂಡಿದ್ದಿದ್ರೆ ಅದು ಆಗ್ತಿರ್ಲಿಲ್ಲ. ಅದು ಓಕೆ, ನಾನಿಲ್ಲದಿದ್ರೆ ಇನ್ನೊಬ್ಬ ಬರ್ತಿದ್ದ ಅಲ್ಲಿ ಮಾತಾಡ್ಲಿಕ್ಕೆ ಯಾರಾದ್ರೂ. ಯಾಕಂದ್ರೆ ನನಗೆ ಆವತ್ತಿನ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಯ್ತು ಸರ್. ಯಾಕಂದ್ರೆ ತುಂಬಾ ಬೇಜಾರಂದ್ರೆ ತುಂಬಾ ಬೇಜಾರಾಯ್ತು. ನಾವೊಂದು ಇಲ್ಲಿ ನಮ್ಗೆ ಬ್ಯಾಂಗ್ಳೂರ್ ಅಂದ್ರೆ ಇಲ್ಲಿಂದ 15 ಕಿಲೋಮೀಟರ್ ಉಂಟು ಬ್ಯಾಂಗ್ಳೂರಿಗೆ. ನಾವು ಅಲ್ಲಿ 30 ಕಿಲೋಮೀಟರ್ ರನ್ ಮಾಡ್ಬೇಕಾಗ್ತದೆ ಸರ್. ಅದು ಕೂಡ ರೋಡ್ ಸರಿ ಇಲ್ಲ. ಒಂದು ಶಾರ್ಟ್ ಕಟ್ ರೋಡ್ ಇದೆ, ಜೋಕಟ್ಟಿ ರೋಡ್ ಅಲ್ಲ, ಅದು ಏನಿಲ್ಲ. ಅದು ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, 2 ವೀಲರ್ 3 ವೀಲರ್ ಎಲ್ಲ. ಹಾಗಿರುವಾಗ ಅದು ನೋಡುವಾಗ ಒಂದು ನಮ್ಗೆ ಅಂದ್ರೆ ನಾವೊಂದು ಉಸಿರು ಕಟ್ಟಿತ್ತು. ಆಗಿರುವಾಗ ಅದು ಆವತ್ತು ಆ ಒಂದು ಟೆನ್ಷನ್ ಅಲ್ಲಿ ಅದೊಂದು ನಾವು ಮಾತಾಡ್ಬೇಕಾಯ್ತು. ಮತ್ತೆ ನಮ್ಗೆ ಜಿಲ್ಲಾಡಳಿತದ ಸರ್ಕಾರದ ನಮ್ಗೆ ಇದಿಲ್ಲ. ಯಾಕೆಂದ್ರೆ ನಾವು ಯಾವ ಸರ್ಕಾರ ಬರ್ಲಿ ಅದನ್ನೇ ಮಾಡುದು. ಹೌದಪ್ಪ, ನಾವು ದುಡಿಯೋದು ನಾವು ತಿನ್ನೋದು. ಕೆಲವರಿಗೆ ಅಲ್ಲಿ ಬೇಜಾರಾಗಬಹುದು. ನನಗೆ ವಿಷಯ ಬಂದಿದೆ, ಬೇಜಾರಾಗುತ್ತೆ ಅವರಿಗೆ ಮಾತಾಡಿದ್ದಾರೆ ಅಂತ. ಅದೆಲ್ಲ ನಾನು ಇದು ಮಾಡಿ ನನಗೆ ಅದೆಲ್ಲ ಬೇಜಾರ ಆದವರ ಹತ್ರ ವಿಮಾನದಲ್ಲಿ ಹೋಗ್ಲಿಕ್ಕೆ ಹೇಳಿ. ಹೌದು, ಅದೇ ನನಗೆ ಸ್ವಂತಕ್ಕಾಗಿ ಮಾಡಿದಲ್ಲ. ನಾನು ಮಂಗಳೂರಿಗೆ ಬರೋದು ತಿಂಗಳಿಗೆ 1 ಸಲ. ನನಗೆ ಮಂಗಳೂರಿಗೆ ಬರ್ಲಿಕ್ಕೆ ಅಗತ್ಯ ಬೀಳುವುದಿಲ್ಲ. ಆದ್ರೆ ಅಗತ್ಯ ಬೀಳುವವರು, ಡೈಲಿ ಬೇಸ್ ಕೆಲಸ ಮಾಡುವವರು, ಮೇಸ್ತ್ರಿಗಳು, ಈ ಸಣ್ಣ ಶಾಪಿಗೆ ಕೆಲಸಕ್ಕೆ ಹೋಗ್ತಾರೆ, ಅವರಿಗೆ ಒಂದು ಇಂಥ ಒಂದು ಟಾರ್ಚರ್ ಆಗಿತ್ತು. ಇವತ್ತು ಅದು ಮುಕ್ತಿ ಸಿಗ್ತದಂತ ನಂಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಆಗ್ಲಿ ಅದು ನಾನು ಮಾತಾಡಿದ್ರೆ ಅದ್ರಲ್ಲಿ ಬೇರೆಯವರು ಕೂಡ ಊರಿಂದ ಆದ್ರೂ ನನಗೆ ನಮ್ಮ V4 ಚಾನಲ್ ಅದು ನಮ್ಗೆ ಹೆಮ್ಮೆ. ನಮ್ಮ V4 ಚಾನಲ್ ಅಂತ ನಮ್ಮ ಥ್ಯಾಂಕ್ ಯು ಗೌಡಿನವ್ರೆ, ಥ್ಯಾಂಕ್ ಯು.